ಎಲ್ಲರನ್ನು ಕೂಡ ಸ್ವೀಕರಿಸಬೇಕು. ತಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಇದ್ದೇನೆ.
ದುರ್ಗಾಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಇಲ್ಲಿ ವರ್ಷಂಪ್ರತಿ ನಡೆಯುವ ಹಾಗೆ ಈ ವರ್ಷವೂ ಕೂಡ ನವರಾತ್ರಿಯ ಭಜನಾ ಕಾರ್ಯಕ್ರಮವು ಅದೇ ರೀತಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಬೆಳಿಗ್ಗೆ ದೀಪ ಪ್ರಜ್ವಲನೆಯಾಗಿ ಮಧ್ಯಾಹ್ನದ ಪೂಜೆ ಹಾಗೂ ಅನ್ನದಾನ ಸೇವೆಯೂ ನಡೆಯುತ್ತದೆ. ಸಂಜೆ ಕೂಡ ಹಾಗೆ ದೀಪ ಪ್ರಜ್ವಲನೆಯಾಗಿ ಅನ್ನದಾನದ ಸೇವೆಯನ್ನು ಎಲ್ಲ ಭಕ್ತಾದಿಗಳು ಇಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರದಲ್ಲಿ ದೇವರ ಅನುಗ್ರಹ ಸದಾ ಇರುತ್ತದೆ. ಅದೇ ರೀತಿ ಇವತ್ತಿನ ದಿನ ಈ ಕ್ಷೇತ್ರದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ಇವತ್ತು 7ನೇ ದಿನದ ಶ್ರೀದೇವಿಯ ಆರಾಧನೆ ಮಾಡ್ತಾ ಬರ್ತಾ ಇದ್ದೇವೆ. ಈ ದಿನ ಶ್ರೀ ದೇವಿಯು ಕಾಳರಾತ್ರಿ ಅಂದರೆ ಮಹಾಕಾಳಿಯ ರೂಪವನ್ನು ತಾಳಿದ್ದಾಳೆ. ಇವಳು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಕೊರೆಯುವವಳಾಗಿದ್ದಾಳೆ. ಅದೇ ರೀತಿ ಬಂದಿರುವಂಥ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವವಳಾಗಿದ್ದಾಳೆ. ಅದೇ ರೀತಿ ಇವಳ ಸ್ವರೂಪ ಹೇಗೆ ಅಂತ ಹೇಳಿದರೆ ನೋಡುವಾಗ ರಾಕ್ಷಸ ಸ್ವರೂಪ, ಅಂದರೆ ನೋಡುವಾಗ ತುಂಬ ಭಯಂಕರ ಉಗ್ರ ಸ್ವರೂಪಿಯಾಗಿ ಕಾಣ್ತಾಳೆ. ಆದರೆ ಅವಳು ಆ ರೀತಿ ಇರುವುದಿಲ್ಲ. ಬಂದಂತಹ ಭಕ್ತರಿಗೆ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾ ಇರ್ತಾಳೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಭಕ್ತಾದಿಗರು ಕೂಡ ಕ್ಷೇತ್ರದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿರುತ್ತಾರೆ. ಬಂದಂತಹ ಭಕ್ತರಿಗೆ ಕ್ಷೇತ್ರದಲ್ಲಿ ಶ್ರೀದೇವರ ಅನುಗ್ರಹ ಸದಾ ಇರುತ್ತದೆ. ಅದೇ ರೀತಿ ವರ್ಷಂಪ್ರತಿ ಕೂಡ ಬಹಳ ಅದ್ಧೂರಿಯಾಗಿ ನಡೆಯುವಂಥ ಈ ನವರಾತ್ರಿ ಪೂಜೆಯು ಈ ವರ್ಷವೂ ಕೂಡ ವಿಶೇಷವಾದ ಮಹತ್ವವನ್ನು ಪಡೆದಿರುತ್ತದೆ. ಅದೇ ರೀತಿ ಈ ವರ್ಷ ವಿಶೇಷವಾಗಿ ದೀಪ ಪ್ರಜ್ವಲನೆಯನ್ನು ಬೆಳಿಗ್ಗೆ ಕೂಡ ಮಾಡಿರುತ್ತಾರೆ. ಅದೇ ರೀತಿ ಸಂಜೆ ಹೊತ್ತು ಕೂಡ ದೀಪ ಪ್ರಜ್ವಲನೆಯನ್ನು ಮಾಡಿ ಭಜನಾ ಸಂಕೀರ್ತನೆ, ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸಂಕೀರ್ತನೆ ಕೂಡ ನಡೆದಿರುತ್ತದೆ. ಅದೇ ರೀತಿ ವಿಶೇಷವಾಗಿ ಇಲ್ಲಿ ಅನ್ನದಾನದ ಸೇವೆಯನ್ನು ಕೂಡ ಬಂದಿರುವಂತಹ ಭಕ್ತರು ನೀಡಿರುತ್ತಾರೆ.